ಅಕ್ಕಪಕ್ಕದ ಮನೆಯ ಮಕ್ಕಳು ಒಟ್ಟಾಗಿ ಆಟವಾಡ್ತಾ ಇದ್ದ ವೇಳೆ 7 ವರ್ಷದ ಮಗುವೊಂದು ಬಾವಿಗೆ ಬಿದ್ದು ಮೃತಪಟ್ಟ ಘಟನೆ ಬೆಳ್ತಂಗಡಿ ತಾಲೂಕಿನಲ್ಲಿ ನಡೆದಿದೆ. ಬೆಳ್ತಂಗಡಿ ತಾಲೂಕಿನ ಮಡಂತ್ಯಾರಿನ ಸೊನಂದೂರು ಗ್ರಾಮದ ಪಣಕಜೆ ಎಂಬಲ್ಲಿ ಈ ಘಟನೆ ನಡೆದಿದೆ. ನಿನ್ನೆ ಸಂಕ್ರಾಂತಿ ಪ್ರಯುಕ್ತ ಶಾಲೆಗೆ ರಜೆ ಇದ್ದ ಕಾರಣ ಸಹಜವಾಗಿ ಮಕ್ಕಳು ರಜೆಯ ಮೋಜಿನಲ್ಲಿ ಮುಳುಗಿದ್ರು. ಈ ವೇಳೆ ಸೊನಂದೂರಿನ ಹನೀಫ್ ಎಂಬವರ ಪುತ್ರ ಮೊಹಮ್ಮದ್ ಅನಾನ್ ಪಕ್ಕದ ಮನೆಗೆ ಆಟವಾಡಲು ಹೋಗಿದ್ದಾನೆ. ಸಹಜವಾಗಿ ರಜಾ ದಿನಗಳಲ್ಲಿ ಮಕ್ಕಳು ಜೊತೆಯಾಗಿ ಆಟ ಆಡುವ ಕಾರಣ ಮನೆಯವರು ಕೂಡ ಮಕ್ಕಳ ಮೇಲೆ ನಿಗಾ ವಹಿಸಿರಲಿಲ್ಲ. ಆದರೆ ಮಕ್ಕಳು ಆಟ ಆಡ್ತಾ ಮನೆಯ ಮುಂದಿನ ಯಾವುದೇ ತಡೆ ಇಲ್ಲದೆ ತೆರೆದ ಬಾವಿ ಬಳಿ ಬಂದಿದ್ದಾರೆ. ಈ ವೇಳೆ ಅನಾನ್ ಕಾಲು ಜಾರಿ ಬಾವಿಗೆ ಬಿದ್ದಿದ್ದು ಮಕ್ಕಳು ಬೊಬ್ಬೆ ಹೊಕ್ಕಿದ್ದಾರೆ. ಮಕ್ಕಳು ಬೊಬ್ಬೆ ಕೇಳಿ ಸ್ಥಳಕ್ಕೆ ಬಂದಿದ್ದವರಿಗೆ ಮಗು ಬಾವಿಗೆ ಬಿದ್ದಿದ್ದು ಗೊತ್ತಾಗಿದೆ. ತಕ್ಷಣ ಬಾವಿಗೆ ಇಳಿದು ಮಗುವನ್ನ ಮೇಲೆತ್ತಿ ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ. ಆದರೆ ಆ ವೇಳೆಗಾಗಲೇ ಮಗು ಮೃತಪಟ್ಟಿದ್ದಾಗಿ ಆಸ್ಪತ್ರೆಯ ವೈದ್ಯರು ಘೋಷಿಸಿದ್ದಾರೆ. ಈ ಬಗ್ಗೆ ಪುಂಚಲಕಟ್ಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ.